ಕಾಶ್ಮೀರದ ಪಹಲ್ಗಾಮ್ನ ಪ್ರವಾಸಿ ತಾಣದಲ್ಲಿ ಏಪ್ರಿಲ್ 22ರ ಮಂಗಳವಾರ ಉಗ್ರರು ಹಿಂದೂ ಪ್ರವಾಸಿಗರನ್ನ ಗುಂಡು ಹಾರಿಸಿ ಹತ್ಯೆ ಮಾಡಿರುವ ಘಟನೆಯನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಬುಧವಾರ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಯಿತು. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾತನಾಡಿ, ನಾವು ಭಾರತದ ಪ್ರಗತಿಯನ್ನು ಸಹಿಸದ ಜಿಹಾದಿ ಶಕ್ತಿಗಳು ದೇಶವನ್ನ ಅಸ್ಥಿರಗೊಳಿಸಲು ಮಾಡಿದ ಕೃತ್ಯ ಇದಾಗಿದೆ. ಇದು ಸಮಸ್ತ ಹಿಂದೂ ಸಮಾಜ ನಮ್ಮ ಅಸ್ಮಿತೆ ಮತ್ತು ಸಂಸ್ಕೃತಿಯ ಮೇಲೆ ನಡೆದ ದಾಳಿಯಾಗಿದೆ. ಇಂತಹ ಮಾನಸಿಕತೆಗಳು ದೇಶದ ಎಲ್ಲೇ ಇದ್ದರೂ ಕೊನೆ ದಿನಗಳನ್ನು ಎಣಿಸಲು ಸಿದ್ಧರಾಗಿ ಎಂದು ಎಚ್ಚರಿಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಬಲ ಮಾತನಾಡಿ, ಆರ್ಟಿಕಲ್ 370 ರದ್ದುಗೊಳಿಸಿದ ಬಳಿಕ ಕಾಶ್ಮೀರದಲ್ಲಿ ನೆಲೆಸಿದ್ದ ಶಾಂತಿಯನ್ನ ಕದಡುವ ಪ್ರಯತ್ನ ಭಯೋತ್ಪಾದಕರು ಮಾಡಿದ್ದು, ಇದಕ್ಕೆ ತಕ್ಕ ಉತ್ತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೀಡಲಿದ್ದಾರೆ. ಪಾಕಿಸ್ತಾನಕ್ಕೆ ಸೈನಿಕರನ್ನ ನುಗ್ಗಿಸಿ ಹೊಡೆಸುವ ತಾಕತ್ತು ಪ್ರಧಾನಿಯವರಿಗೆ ಇದೆ ಎಂದರು. ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ, ಶಾಸಕ ಉಮಾನಾಥ ಕೋಟ್ಯನ್, ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್, ಮಾಜಿ ಸಚಿವ ನಾಗರಾಜ ಶೆಟ್ಟಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಮೋನಪ್ಪ ಭಂಡಾರಿ, ಮುಖಂಡರಾದ ರವಿಕುಮಾರ್ ಮಿಜಾರ್, ನಿತಿನ್ ಕುಮಾರ್, ನಂದನ್ ಮೈಲ್ಯ, ರಮೇಶ್ ಕಂಡೆಟ್ಟು, ರಾಜೇಶ್ ಕೊಟ್ಟಾರಿ ಮೊದಲಾದವರಿದ್ದರು. ಧರ್ಮದ ಆಧಾರದಲ್ಲಿ, ಧರ್ಮ ಅಂತ ಅಲ್ಲ ಮತದ ಆಧಾರದಲ್ಲಿ ಈ ದೇಶವನ್ನು ಒಡೆದ್ರ ಆವತ್ತಿನಿಂದ ಪ್ರಾರಂಭವಾದ ಹೋರಾಟ ಇದು. ಭಾರತವನ್ನು ಒಂದು ರಾಷ್ಟ್ರವಾಗಿ ನೋಡುವವರ ಮಧ್ಯೆ, ಭಾರತ ಸನಾತನವಾದ ಸಂಸ್ಕೃತಿಯ ಪ್ರತೀಕ, ಹಿಂದುತ್ವದ ಅಸ್ಮಿತೆ ಅಂತ ನೋಡುವವರ ಮಧ್ಯೆ ಮತ್ತು ಭಾರತವನ್ನು ಒಡೆದು ಭಾರತವನ್ನು ಜಾತಿಯ ಆಧಾರದಲ್ಲಿ ಒಡೆಯೋಣ, ಭಾರತದ ಅಸ್ಮಿತೆಯನ್ನು ತುಂಡರಿಸೋಣ, ಭಾರತದ ಹಿಂದೂ ಸಂಸ್ಕೃತಿಯನ್ನ ಪುಡಿಗಟ್ಟೋಣ ಅನ್ನುವಂಥವರ ಮಧ್ಯೆ ನಡೆಯುವಂತಹ ಹೋರಾಟ ಇದು. 2014ರಲ್ಲಿ ಈ ದೇಶದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದ ಮೇಲೆ ಈ ದೇಶದ ಅಖಂಡತೆಗೋಸ್ಕರ 370ನ ವಿಧಿಯನ್ನ ರದ್ದುಗೊಳಿಸಿ ಕಿತ್ತೆಗೆಸದು ಕಾಶ್ಮೀರದ ಜನರನ್ನ ಭಾರತದ ಜೊತೆ ವಿಲೀನಗೊಳಿಸುವಂತ, ಭಾರತದ ಮುಖ್ಯವಾಹಿನಿಗೆ ತರುವಂತ ಒಂದು ಪ್ರಯತ್ನ ಪ್ರಾರಂಭ ಆಯಿತು. ಕಾಶ್ಮೀರ ಭಾರತದ ಜೊತೆಗಿದೆ, ಕಾಶ್ಮೀರಿಗಳು ಭಾರತದ ಜೊತೆಗಿದ್ದಾರೆ, ಕಾಶ್ಮೀರ ಶಾರದಾ ದೇಶ ಅನ್ನುವಂಥದ್ದನ್ನ ಮತ್ತೆ ಮತ್ತೆ ಹೇಳುವಂತ ಪ್ರಯತ್ನ ಕಳೆದ 10 ವರ್ಷಗಳಲ್ಲಿ ಏನು ನಡೆದಿತ್ತ ಅದನ್ನ ನಿಲ್ಲಿಸುವಂತ ಪ್ರಯತ್ನ, ನಮ್ಮ ಜನರನ್ನ ಭಯಭೀತಗೊಳಿಸುವಂತ ಪ್ರಯತ್ನ ಈ ದಾಳಿಯ ಮುಖಾಂತರ ಪಾಕಿಸ್ತಾನ ಪ್ರೇರಿತ ಜಿಹಾದಿ ಶಕ್ತಿಗಳು ಮಾಡಲಿಕ್ಕೆ ಪ್ರಯತ್ನಿಸಿದ್ದಾರೆ. ಭಾರತ ದೇಶದಲ್ಲಿರುವಂತಹ ಹಿಂದೂಗಳು ಈಗ ಎಚ್ಚೆತ್ತುಕೊಳ್ಬೇಕಾದಂತ ಅಗತ್ಯ ಖಂಡಿತ ಇದೆ. 30 ವ್ಯಕ್ತಿಗಳ ಮಾರಣ ಹೋಮ ಆಗಿರ್ಬೋದು, ಇದು ಖಾಲಿ 30 ವ್ಯಕ್ತಿಗಳ ಮಾರಣ ಹೋಮ ಅಂತ ನಾವು ರೈಟ್ ಆಫ್ ಮಾಡಬಾರ್ದು ಯಾರು ಸಹ. ಇದು ಪಾಕಿಸ್ತಾನದಲ್ಲಿ ಆಗಿದೆ, ಪಾಕಿಸ್ತಾನದಿಂದ ಬಂದವರು ಜಮ್ಮು ಕಾಶ್ಮೀರದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಿಂದೆ ಸಹ ಇದೇ ರೀತಿ ಮಾಡಿ ಅಲ್ಲಿರುವಂತಹ ಹಿಂದೂಗಳನ್ನ ಅಲ್ಲಿಂದ ಓಡುವ ಹಾಗೆ ಮಾಡಿದ್ದಾರೆ. ಇದು ನಮಗೂ ಸಹ ಹೆಚ್ಚು ಸಮಯ ಇದೆ ಅನ್ನುವಂಥ ಭಾವನೆ ಯಾರಿಗೂ ಬರೋದು ಬೇಡ. ನಾವು ಒಂದು ವೇಳೆ ಜಾಗೃತರಾಗದಿದ್ರೆ ನಮಗೆ ಇದೇ ಸಮಸ್ಯೆಗಳು ಬರ್ತದೆ.